ನೀಲಾವರ ಯಕ್ಷಗಾನ ಮೇಳದಲ್ಲಿ ಈ ವರ್ಷದಲ್ಲಿ ಪ್ರದರ್ಶನ ಕಂಡಂತಹ ಮಹಾಸ್ವಾಮಿ ಕೊರಗಜ್ಜ ಯಕ್ಷಗಾನ ಪ್ರಸಂಗದಲ್ಲಿ ಭಗವಾನ್ ಬಬ್ಬುಸ್ವಾಮಿಯನ್ನ ಕಥೆಯಲ್ಲಿ ಅವಹೇಳನಕಾರಿಯಾಗಿ ಬಿಂಬಿಸಲಾಗಿದೆ ಎಂದು ಮುಂಡಾಲ ಸಮಾಜ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು। ಈ ಹಿನ್ನೆಲೆ ಸಮಾಜ ಉಗ್ರ ಪ್ರತಿಭಟನೆ ಮಾಡುವ ಕುರಿತು ಉಡುಪಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಎಚ್ಚರಿಸಿತ್ತು। ಜೊತೆಗೆ ಕಥೆಯ ಯಕ್ಷಗಾನ ಪ್ರದರ್ಶನಗೊಳ್ಳಬಾರದು ಮತ್ತು ಕಥೆಯನ್ನ ಬರೆದವರು ಬಾರಕೂರು ಕಚ್ಚೂರು ಬಬ್ಬುಸ್ವಾಮಿ ಮೂಲ ಕ್ಷೇತ್ರದಲ್ಲಿ ದೇವರಲ್ಲಿ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯವನ್ನ ಮಾಡಲಾಗಿತ್ತು। ಅದರಂತೆ ನಿನ್ನೆ ಕಚ್ಚೂರು ಕ್ಷೇತ್ರಕ್ಕೆ ಕಥೆಯನ್ನು ಬರೆದ ರಮೇಶ್ ಕುಲಾಲ್ ಹಂದಿಗದ್ದೆ ಮತ್ತು ಮೇಳದ ಸಂಚಾಲಕರಾದ ಸುಧೀಂದ್ರ ಕುಮಾರ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ರಮೇಶ್ ಪೂಜಾರಿಯವರು ಕಚ್ಚೂರಿಗೆ ಆಗಮಿಸಿ ದೇವರಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ತಾಯಿ ಮಾಲ್ತಿ ದೇವಿಯಲ್ಲಿ ಮತ್ತು ಬಬ್ಬುಸ್ವಾಮಿಯಲ್ಲಿ ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ। ಉಡುಪಿ ಜಿಲ್ಲಾ ಮುಂಡಾಲ ಮಹಾಸಭಾದ ಅಧ್ಯಕ್ಷ ಶಿವರಾಜ್ ಮಲ್ಲಾರ್ ಮಾತನಾಡಿ, ರಾಜ್ಯದ ಬಹುಮಂದಿಯ ಆರಾಧನಾ ಕೇಂದ್ರ ಮತ್ತು ಕಚ್ಚೂರು ಮಾಲ್ದಿ ದೇವಿ ಮತ್ತು ಭಗವಾನ್ ಬಬ್ಬುಸ್ವಾಮಿಯ ಕುರಿತು ಮುಂದಿನ ದಿನಗಳಲ್ಲಿ ಯಕ್ಷಗಾನವಾಗಿ ಮುಂದುವರಿಯಬಾರದು। ನಂಬಿಕೆ ಪ್ರಧಾನ, ಹಿಂದೂ ಧರ್ಮದಲ್ಲಿ ದೇವರನ್ನ ಮತ್ತು ಧರ್ಮವನ್ನ ನಿಂದಿಸುವ ಮತ್ತು ಅವಮಾನಿಸುವುದು ಖಂಡನೀಯ ಎಂದರು। ಈ ಸಂದರ್ಭ ಕಚ್ಚೂರು ಕ್ಷೇತ್ರದ ಆಡಳಿತ ಮಂಡಳಿಯ ಪಿ ಬಾಬು, ಸಂಜೀವ ಮಾಸ್ಟರ್, ಉದಯ ಅಂಚನ್, ವಾಸುದೇವ ಹಂಗಾರಕಟ್ಟೆ, ರವಿರಾಜ್ ಹೆಚಮಾಡಿ, ಮಾಜಿ ಉಡುಪಿ ನಗರಸಭಾ ಅಧ್ಯಕ್ಷ ದಿನಕರ ಬಾಬು ಇನ್ನಿತರರು ಉಪಸ್ಥಿತರಿದ್ದರು। ವಿಶ್ವಮರ್ದಿನಿ ಮೇಳದ ಈ ವರ್ಷದ ಹೊಸ ಕಥಾನಕ ಸ್ವಾಮಿ ಕೊರಗಜ್ಜ ಎನ್ನುವಂಥ ಕಥೆಯಲ್ಲಿ ಕಥೆಗಾರರ ತಿಳುವಳಿಕೆಯ ತೊಂದರೆಯಿಂದ ಶ್ರೀ ಬಬ್ಬುಸ್ವಾಮಿಯನ್ನು ಬಿಂಬಿಸಿರುವುದು ವ್ಯತ್ಯಾಸವಾಗಿರುವುದರಿಂದ ಆ ಸಮುದಾಯ ಹಾಗೂ ಆ ಬಬ್ಬುಸ್ವಾಮಿಯನ್ನು ನಂಬಿರುವಂಥ ಭಕ್ತರಿಗೆ ಆಗಿರುವಂಥ ನೋವಿಗೆ ನಾವು ಬಬ್ಬುಸ್ವಾಮಿ ದೇವರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಆ ಪ್ರಸಂಗವನ್ನು ಇನ್ನು ಮುಂದಿನ ದಿನಗಳಲ್ಲಿ ಆಡಿಸುವುದನ್ನು ನಿಲ್ಲಿಸುವುದರೊಂದಿಗೆ ದೇವರು ಮಾಡಿರುವಂಥ ತಪ್ಪಿಗೆ ಕ್ಷಮೆಯನ್ನು ಕೋರಬೇಕಂತ ದೇವರಲ್ಲಿ ಮೇಳದ ವ್ಯವಸ್ಥಾಪಕರು ಹಾಗೂ ಪ್ರಸಂಗಕರ್ತರ ಪರವಾಗಿ ಪ್ರಾರ್ಥಿಸುತ್ತಾರೆ। ದೊಡ್ಡ ಮನಸ್ಸು ಮಾಡಿ ಏನೋ ತಪ್ಪಾಗಿದೆ ದೇವರೇ, ಇನ್ನು ಮುಂದಕ್ಕೆ ಅಂಥ ಒಂದು ತಪ್ಪ ನಮ್ಮ ಕೈಯಿಂದ ಆಗಲಿ ಇನ್ನೊಂದರಿಗೆ ಆಗಲಿ ಮಾಡದಾಗೆ ನಿಮ್ಮ ಅನುಗ್ರಹ ಬೇಕೆಂದು ಬೇಡಲಿಕ್ಕೆ ಬಂದಿದ್ದೀವಿ। ನೀವು ಆತ್ಮಸಾಕ್ಷಿಯಾಗಿ ಬೇಡಿದ್ದಕ್ಕೆ ಕ್ಷೇತ್ರದ ಶಕ್ತಿಗಳು ನಿಮಗೆ ಎಲ್ಲ ಎನ್ನುವಲ್ಲಿ ಇದ್ದು ನಿಮ್ಮನ್ನು ಇನ್ನು ಮುಂದೆ ನಿಮ್ಮ ಆ ಒಂದು ಕ್ಷೇತ್ರದ ಏನು ಯಕ್ಷಗಾನ ಇದುಂಟು ಇನ್ನು ಮುಂದಕ್ಕೆ ಅಂಥ ಒಂದು ಘಟನೆ ನಡೆದಾಗಿದ್ದು ಏನೋ ಆಗಬೇಕಿತ್ತು ಎನ್ನುವಂಥ ಸಂಕಲ್ಪ ಇದ್ದರೆ ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ। ಇನ್ನು ಮುಂದಕ್ಕಾದರೂ ಇನ್ನೊಂದು ಯಾರಾದರೂ ಮಾಡೋದಿದ್ದರೂ ಕೂಡ ಅವರಿಗೆ ಕೂಡ ಒಂದು ಎಚ್ಚರಿಕೆ ಗಂಟೆ। ಹಾಗಾಗಿ ಕ್ಷೇತ್ರದ ಸರ್ವಶಕ್ತಿಗಳು ಇನ್ನು ಮುಂದೆ ಕೂಡ ಇಂಥ ಒಂದು ಪ್ರಸಂಗ ಆ ಮೂಲ ಒಂದು ಕತೆಗೆ ನೋವಾಗುವ ರೀತಿಯಲ್ಲಿ ಯಾರು ಕೂಡ ಮಾಡದೇ ಇರಲಿ। ಆ ಕ್ಷೇತ್ರದ ಸರ್ವಶಕ್ತಿಗಳು ನಿಮಗೆಲ್ಲರಿಗೆ ಪೂರ್ಣ ಅನುಗ್ರಹ ಕೊಟ್ಟು ಇನ್ನೂ ಕೂಡ ನೀವು ಯಶಸ್ವಿಯಾಗಿ ನಿಮ್ಮ ಆ ಏನು ತಾಯಿಯ ಆ ತಾಯಿ ಬೇರೆಲ್ಲ ಈ ತಾಯಿ ಬೇರೆಲ್ಲ ಇನ್ನು ಮುಂದೆ ಕೂಡ ನೀವು ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಈ ಕ್ಷೇತ್ರಕ್ಕೆ ಇನ್ನು ಮುಂದೆ ಕೂಡ ನಡೆದುಕೊಂಡು ಬರುವಂಥ ಆಗಲಿ, ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ